ಇವತ್ತು ಪ್ರಮುಖವಾಗಿ ಮಂಗಳೂರಿನ ರಸ್ತೆಯ ಅವ್ಯವಸ್ಥೆಯ ಕುರಿತಾಗಿ ಸ್ಪೆಷಲಿ ಈ ಒಂದು ಕಾರ್ಯಕ್ರಮದ ಆರಂಭ ಈಗ ಆಗ್ತಾ ಇದೆ. ಈ ಕಾರ್ಯಕ್ರಮದ ಮುಗಿಯುವ ಸಮಯಕ್ಕಿಂತ ಮೊದಲು ಜನಪ್ರತಿನಿಧಿಗಳು ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿಗಳು ಸಮಯ ಇದ್ದಲ್ಲಿ ನೇರವಾಗಿ ದೂರವಾಣಿ ಕರೆಗಳನ್ನು ಕೂಡ ಮಾಡಬಹುದು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ವ್ಯಕ್ತಿಗಳನ್ನು ಕೂಡ ಜನಪ್ರತಿನಿಧಿಗಳು ಅಥವಾ ರಾಜಕಾರಣಿಗಳು ಅನ್ನುವಂತಹ ಮೇಲ್ದರ್ಜೆಯಲ್ಲಿ ಕೂರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ, ಬದಲಾಗಿ ಎಲ್ಲರೂ ಕೂಡ ವೀಕ್ಷಕರು. ಸೊ ಹಾಗಾಗಿ ತಮಗೂ ಕೂಡ ಒಂದು ಅವಕಾಶವನ್ನು ನೀಡ್ತಾ ಇದ್ದೀವಿ, ಶಾಸಕರುಗಳಿಗೆ, ಸಂಸದರುಗಳಿಗೆ. ಸಾಧ್ಯವಾದರೆ ತಾವುಗಳು ಕೂಡ ಈ ಕಾರ್ಯಕ್ರಮಕ್ಕೆ ನೇರ ಪ್ರಸಾರದ ಮುಖಾಂತರ ಕರೆಯನ್ನು ಮಾಡಿ ಉತ್ತರವನ್ನು ನೀಡಬೇಕು. ಸೊ ಅವೈಜ್ಞಾನಿಕ ಕಳಪೆ ಕಾಮಗಾರಿ ಮತ್ತು ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈಗ ಮತ್ತೊಂದು ಜೀವ ಬಲಿಯಾಗಿದೆ. ದಿನನಿತ್ಯದಂತೆ ತನ್ನ ಕೆಲಸಕ್ಕೆ ಬರ್ತಾ ಇದ್ದಂತಹ ಮಹಿಳೆ ರಸ್ತೆ ಗುಂಡಿಗೆ ಬಿದ್ದು ಆಕೆಯ ಮೇಲೆ ಲಾರಿ ಹರಿದು ಸಾವನ್ನಪ್ಪಿರುವಂತಹ ಘಟನೆ. ಎಂತಹ ಕಲ್ಲು ಹೃದಯದ ವ್ಯಕ್ತಿಯ ಮನಸ್ಸು ಕೂಡ ಕರಗುವಂತಹ ಸಮಯ. ಕುಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ದಂತಹ ವೇಳೆ ರಸ್ತೆ ಹೊಂಡವನ್ನು ತಪ್ಪಿಸಲು ಹೋಗಿ ಆ ಮಹಿಳೆ ಸಾವನ್ನಪ್ಪಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಸಕರು, ನಮ್ಮ ಸಂಸದರು, ನಮ್ಮ ಜನಪ್ರತಿನಿಧಿಗಳು ಅಂತ ಹೇಳಿ ತಲೆ ಮೇಲೆ ಹೊತ್ತು ತಿರುಗಾಡಿದ್ದಕ್ಕೆ ಈ ಬಾರಿ ಮೃತ್ಯು ಕೂಪವಾಗಿದೆ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ. ಸೊ ಎಲ್ಲಿದ್ದಾರೆ ಈಗ ಶಾಸಕರು, ಸಂಸದರು, ಅಧಿಕಾರಿಗಳು, ಜನಪ್ರತಿನಿಧಿಗಳು? ಈ ದೃಶ್ಯ ನೋಡಿ. ಇವತ್ತು ಬೆಳಗ್ಗೆ ಎಲ್ಲರೂ ಕೂಡ ಎಂದಿನಂತೆ ತಮ್ಮ ಮನೆ ಕೆಲಸಗಳನ್ನು ಮುಗಿಸಿ ಮನೆಯಿಂದ ಕೆಲಸಕ್ಕೆ ಹೊರಡುವಂತಹ ಸಮಯದಲ್ಲಿ ಅದೇ ರೀತಿಯಲ್ಲಿ ಆ ಮಹಿಳೆಯು ಕೂಡ ತನ್ನ ಹೊಟ್ಟೆಪಾಡಿಗೋಸ್ಕರ ಕೆಲಸಕ್ಕಂತ ತೆರಳುತ್ತಾ ಇದ್ದಂತಹ ವೇಳೆಯಲ್ಲಿ ಆಗಿರುವಂತಹ ಘಟನೆ. ಈ ಘಟನೆ ನಡೆದು ಕೆಲವು ಗಂಟೆಗಳ ಬಳಿಕ ತೇಪೆ ಕಾಮಗಾರಿ ಮಾಡಿದ್ದಾರೆ. ಮಹಿಳೆ ಜೀವ ತೆತ್ತ ಬಳಿಕ ಅಧಿಕಾರಿಗಳು ಎಚ್ಚೆತ್ತಿರುವಂಥದ್ದು. ನಾಚಿಕೆ, ಮಾನ, ಮರ್ಯಾದೆ ಇವು ಯಾವುದೂ ಕೂಡ ಇಲ್ಲದಂತಹ ಅಧಿಕಾರಿಗಳು. ನೇರವಾಗಿ ಇದೇ ವರ್ಡ್ಗಳನ್ನ ಯೂಸ್ ಮಾಡ್ತೀವಿ. ಏನು ಕಿತ್ಕೊಳ್ತೀರಾ ಕಿತ್ಕೊಳ್ಳಿ. ಒಂದೆರಡು ಸವಾರರು ರಸ್ತೆ ಗುಂಡಿಗೆ ಬಲಿಯಾದ ಬಳಿಕ ಮಾತ್ರ ಈ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂಥದ್ದು ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಯಾಕೆ ಬಂದ್ರಿ ಇವತ್ತು? ಏನು ಆ ಸಾವಿಗೆ ತಮ್ಮ ಕ್ರಿಯೆಯನ್ನು ಮುಂದುವರಿಸೋದಕ್ಕ? ಮಾನ ಮರ್ಯಾದೆ ಇದ್ದಂಥ ವ್ಯಕ್ತಿಗಳು ಆ ಸ್ಥಳಕ್ಕೂ ಕೂಡ ಕಾಲಿಡ್ತಾ ಇರಲಿಲ್ಲ. ಈಗ ಬರ್ತಾ ಇದ್ದಾರೆ. ಎಷ್ಟು JCB ವಾಹನಗಳು ಬೇಕು? ಈ ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಅಟ್ಲೀಸ್ಟ್ ಆ ಮಹಿಳೆ ಜೀವವಾದರೂ ಉಳಿತಾ ಇತ್ತು. ಅಟ್ಲೀಸ್ಟ್ ಇಲ್ಲಿ ತನಕ ಎಲ್ಲಿದ್ರು ಜನಪ್ರತಿನಿಧಿಗಳು? ರಸ್ತೆ ಅಭಿವೃದ್ಧಿಗೆ ಕೋಟಿ ಅನುದಾನಗಳು ಬಂದಿದೆ ಅಂತ ಹೇಳಿ ಕೊಚ್ಚಿಕೊಳ್ಳುವಂತಹ ಜನಪ್ರತಿನಿಧಿಗಳು ಆ ಕೋಟಿ ಎಲ್ಲಿ ನುಂಗಿ ನೀರು ಕುಡಿದಿದ್ದೀರಾ? ಅದು ಯಾವ ಗುಂಡಿಯಲ್ಲಿ ಬಿದ್ದೋಗಿದೆ? ಬೆಂಗಳೂರಿಂದ ಬರುವಾಗ ತಮ್ಮ AC ಕಾರಲ್ಲಿ ಬರುವಾಗ ಎಲ್ಲಾದ್ರೂ ಬಿದ್ದೋಯ್ತಾ? ಶಾಸಕರು, ಸಂಸದರು, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ನೇರ ಸವಾಲು. ದೂರವಾಣಿ ಸಂಪರ್ಕ ಇದೆ, ಕರೆ ಮಾಡಿ ಉತ್ತರ ತಿಳಿಸಿ. ಕಳಪೆ ರಸ್ತೆ ಮಾಡಿದಂತಹ ಸಂಸ್ಥೆ ಆಗಿರ್ಬೋದು, ಇಂತಹ ಕಳಪೆ ಕಾಮಗಾರಿಯನ್ನು ಮಾಡಿದಂತಹ ಅಧಿಕಾರಿಗಳಿಗೆ ಶಿಕ್ಷೆ ಇಲ್ವಾ ಹಾಗಾದ್ರೆ? ಇದು ಆ ಘಟನೆ ಆದ ಬಳಿಕ ಕೆಲವು ಗಂಟೆಗಳ ಬಳಿಕ ರಸ್ತೆಗೆ ತೇಪೆ ಹಾಕುವಂತ ಕೆಲಸ ಆಗ್ತಾ ಇದೆ. ಎಷ್ಟು ಬರದಿಂದ ಆಗ್ತಾ ಇದೆ ನೋಡಿ. ಅಷ್ಟು ವಾಹನ ದಟ್ಟಣೆ ಇರುವಂತಹ ಸಮಯದಲ್ಲೂ ಕೂಡ ಟ್ರಾಫಿಕ್ ಆದರೂ ಪರವಾಗಿಲ್ಲ, ನಾವು ರಸ್ತೆ ರಿಪೇರಿ ಮಾಡ್ತೀವಿ ಅಂತ ಹೇಳಿ ಯಾರಪ್ಪನ ಗಂಟು ಹೋಗುತ್ತೆ ಅಷ್ಟವಸರದಲ್ಲಿ ಬರೋದಕ್ಕೆ? ಸಂಬಂಧಪಟ್ಟಂತಹ ಶಾಸಕರುಗಳು, ಸಂಬಂಧಪಟ್ಟಂತಹ ಸಂಸದರುಗಳು, ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಈ ಕ್ಷೇತ್ರದಿಂದ ಬರೀ ವೋಟುಗಳನ್ನು ಪಡೆದುಕೊಂಡು ಹೋಗಿ ಯಾವುದೋ ಮೆಟ್ಟಿಲಲ್ಲಿ ಕೂತು ಬಾವುಟವನ್ನು ಹಿಡಿದುಕೊಂಡು ಯಾರದ್ದೋ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀರಾ. ತಮ್ಮ ಕ್ಷೇತ್ರದಲ್ಲಿ ಸಾಲು ಸಾಲಾಗಿ ಸಾವುಗಳಾಗ್ತಾ ಇದೆ. ನಿಮಗಂತೂ ಕೇರೆ ಇಲ್ಲ, ನಾಚಿಕೆ, ಮಾನ ಮರ್ಯಾದೆ ಅಂತೂ ಮೊದಲೇ ಇಲ್ಲ. ಪಕ್ಷಗಳು ಕಿತ್ತಾಡ್ಕೊಳ್ತಾ ಇದ್ದೀರಿ. ನಮ್ದು ಆಡಳಿತ ಪಕ್ಷ, ನಮ್ದು ವಿಪಕ್ಷ, ನಿಮ್ದು ನಿಯೋಗ ಭೇಟಿಯಾಗೋದೇನು? ನಾವು ಹಿಂದೂಗಳು, ನಾವು ಕ್ಷೇತ್ರದ ಪರವಾಗಿರುವಂಥವರು, ನಮ್ಮದು ಕೇಸರಿ, ನಮ್ಮದು ಇನ್ನೊಂದು ಸಮುದಾಯ. ನಿಮಗಳನ್ನು ಇಟ್ಟುಕೊಂಡು ಈ ಕರಾವಳಿಯನ್ನು ಬೆಳೆಸುವಂಥ ಪ್ರಕ್ರಿಯೆ. ಹೊಟ್ಟೆಪಾಡಿಗೆ ದುಡಿತಾ ಇದ್ದಂಥವರ ಹೊಟ್ಟೆಗೆ ಹೊಡೆಯುವಂಥ ಕೆಲಸಗಳನ್ನು ಕಳೆದ ಹಲವು ದಿವಸಗಳಿಂದ ಮಾಡ್ತಾ ಇದ್ದೀರಾ. ಕೆಂಪುಕಲ್ಲು ಸಾಗಾಟದಲ್ಲಿ ಅದು ಅಕ್ರಮ ಅನ್ನುವಂಥದ್ದು.
ಯಾವ ಅಕ್ರಮ ಮಾಡಿರುವಂಥವನನ್ನು ಸಾಲು ಸಾಲಾಗಿ ನಿಲ್ಲಿಸಿ ಮೊದಲು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಕೆಂಪು ಕಲ್ಲು ಸಾಗಾಟದ ಅಕ್ರಮ ಅಂತ ಹೇಳಿ ಅದನ್ನು ಬಂದ್ ಮಾಡಿದ್ರಲ್ವಾ, ಆ ಕೋರೆಗಳಿದೆಯಲ್ವಾ, ಅದು ಯಾರ ಮುತಾಲಿಕೆಯಲ್ಲಿದೆ, ಯಾರ ಹೆಸರಲ್ಲಿದೆ ಅಂತ ಹೇಳಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲವೂ ಇರುವಂಥದ್ದು ಇದೆ ಜನಪ್ರತಿನಿಧಿಗಳ ಹೆಸರಲ್ಲಿ. ಮತ್ತೆ ಹೇಗೆ ಬರ್ತಾರೆ ಅವ್ರ ಮುಂದ್ಗಡೆ ಅದನ್ನು ಸಕ್ರಮ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ? ಧ್ವನಿವರ್ಧಕ ಬಳಕೆಗೂ ಇಲ್ಲ ಅವಕಾಶ, ಕಲಾವಿದರಿಗೂ ಕೂಡ ಅವರ ಹೊಟ್ಟೆಪಾಡಿಗೂ ಹೊಡೆಯುವಂಥ ಪ್ರಯತ್ನ. ಇದೆಲ್ಲ ಆದ ಬಳಿಕ ಈಗ ರಸ್ತೆ ಹೆಸರಲ್ಲಿ ನುಂಗಿ ನೀರು ಕುಡಿದಿರುವಂಥ ಹಣ ಎಲ್ಲೋ ಹೋಗಾಗಿದೆ. ಪಾಪ ಯಾರ್ಯಾರ ಮನೆಯ ಜನರು ಈಗ ಬಲಿಯಾಗುವಂಥದ್ದು. ತಮ್ಮ ರಾಜಕೀಯಕ್ಕೋಸ್ಕರ ಮಚ್ಚು ಕಾಳಗಂತೂ ಬಿಟ್ಟಾಕಿ, ಆ ವಿಚಾರ ಹೇಳೋದೇ ಬೇಡ. ಕರಾವಳಿಯಲ್ಲಿ ತಾವುಗಳೇ ಸೃಷ್ಟಿ ಮಾಡಿರುವಂಥದ್ದು. ಓಟಿಗೋಸ್ಕರ ಎಷ್ಟೋ ಬಡ ಜನರ ಮನೆಯ ಹುಡುಗರನ್ನ ಬಲಿ ಕೊಟ್ಟಿದ್ದೀರಾ. ಸಾಲು ಸಾಲಿದೆ, ಹೆಸರು ಹೇಳಿದ್ರೆ ಮುಗಿಯೋದಿಲ್ಲ. ಈಗ ರಸ್ತೆ ಕಾಮಗಾರಿ ವಿಚಾರ, ಇದು ಕೂಳೂರಲ್ಲಿ ಇವತ್ತು ಬೆಳಗ್ಗೆ ಆಗಿರುವಂಥ ಘಟನೆ. ಇಡೀ ಮಂಗಳೂರು ಈ ವಿಚಾರವಾಗಿ ಗೊತ್ತಿದೆ. ಇದರ ತಪ್ಪಿತಸ್ಥರು ಯಾರು? ಈಗ ಯಾರದೋ ಮೇಲೆ ಕೇಸ್ ಮಾಡಿದ್ದಾರೆ. ಅವರು DGP ಅವರು ಹೇಳ್ತಾ ಇದ್ರು, ನಾವು ಕಳೆದ ಹಲವು ದಿವಸಗಳಿಂದ ಹೇಳ್ತಾ ಬಂದಿದ್ದೀವಿ ರಸ್ತೆ ಅಭಿವೃದ್ಧಿ ಇವರಿಗೆ, ಅದಕ್ಕೆ ತೇಪೆ ಹಾಕುವಂಥ ಕೆಲಸ ಮಾಡಿ ಅಥವಾ ಅಭಿವೃದ್ಧಿ ಮಾಡಿ ರಸ್ತೆ ಅಭಿವೃದ್ಧಿ ಅಂತ ಹೇಳಿ ಕೇರೇ ಮಾಡ್ತಾ ಇಲ್ಲ ಅಂತ ಹೇಳಿ DGP ಅವರು ಹೇಳಿದಂಥ ಮಾತನ್ನೇ ಕೇರ್ ಮಾಡೋದಿಲ್ಲ ಅಂತ ಹೇಳಿದರೆ ಇನ್ನು ಜನಸಾಮಾನ್ಯರ ಗೋಳು ಯಾರು ಕೇಳ್ತಾರ್ರಿ? ಅಲ್ಲ, ಆಶ್ಚರ್ಯ ಆಗಿರುವಂಥದ್ದು, ಇವತ್ತು ಆ ಒಂದು ಮಹಿಳೆಯ ಸಾವಾದ ಬಳಿಕ ಎಲ್ಲಿದ್ರು ಈ ಅಧಿಕಾರಿಗಳು? ಯಾವ ಬಿಲದಲ್ಲಿ ಅಡಗಿದ್ರು ಇಲ್ಲಿ ತನಕ? ಯಾವನ್ರಿ ನಿಮಗೆ ಅಧಿಕಾರ ಕೊಟ್ಟಿರುವಂಥದ್ದು ರಸ್ತೆಗಿಳಿಯೋದಕ್ಕೆ? ಇವತ್ತು ಯಾರು ಹೇಳಿದ್ರು? ತಮ್ಮ JCP, ತಮ್ಮ ಟಿಪ್ಪರ್ ವಾಹನ, ಡಾಮರ್ ವಾಹನ ಎಲ್ಲಿಂದ ಬಂತು? ಇಲ್ಲಿ ತನಕ ಎಲ್ಲಿತ್ತು? ಯಾವ ಮುಖ ಇಟ್ಕೊಂಡು ಬಂದ್ರಿ? ಒಂದು ರಸ್ತೆಯಲ್ಲಿ ಹೆಣ್ಣು ಮಗಳ ಶವವನ್ನ ಇಟ್ಟುಕೊಂಡು ಈಗ ನಾಚಿಕೆ ಮಾನ ಮರ್ಯಾದೆ ಬಿಟ್ಟುಕೊಂಡು ತೇಪೆ ಹಾಕೋದಕ್ಕೆ ಬರ್ತಾ ಇದ್ದೀರಲ್ವಾ? ಸಾವನ್ನ ಕಂಡಿರುವಂತಹ ಅವರ ಮನೆಗಳಿಗೊಮ್ಮೆ ಭೇಟಿ ಇಟ್ಟು ನೋಡಿರಿ. ತಾವೇನೋ ಅನುದಾನ ಅಥವಾ ಕೊಟ್ಬಿಡ್ತೀರಾ ಹಣ, ಬಟ್ ಆ ಹೋಗಿರುವಂತಹ ಜೀವವನ್ನು ಮರಳಿ ತರೋದಕ್ಕೆ ಸಾಧ್ಯ ಇದೆಯಾ? ಇಡೀ ಮಂಗಳೂರು ಕೇಳ್ತಾ ಇದೆ ಶಾಸಕರುಗಳೇ, ಇಡೀ ಮಂಗಳೂರು ಕೇಳ್ತಾ ಇದೆ ಸಂಸದರೇ. ಇದಕ್ಕೆ ಉತ್ತರ ಜನಪ್ರತಿನಿಧಿಗಳೇ ಕೊಡಬೇಕು. ಇದಕ್ಕೆ ನೇರ ಕಾರಣ ತಾವುಗಳೇ. ತಮ್ಮಂಥವರನ್ನು ನಂಬಿಕೊಂಡು ರಾಜಕೀಯ ವ್ಯವಸ್ಥೆಗಳು ಬದಲಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ. ಇದೇ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮುಂದೆ ಇಡ್ತಾ ಇದ್ದೀವಿ.